ನಮ್ಮ ಸುತ್ತಮುತ್ತಲಿನ 5 ಜಿಲ್ಲೆಗಳಲ್ಲಿಯೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಸರಕಾರಿ ಪದವಿ ಪೂರ್ವ ಕಾಲೇಜು ಎಂಬ ಹೆಗ್ಗಳಿಕೆ ಉಂಟು. ಈ ಊರಿನ ಹಲವು ಗಣ್ಯರು, ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಿಂದ ಹಿಡಿದು ಪೊಲೀಸ್ ನಿರ್ದೇಶಕರವರೆಗೆ ಅವರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳೆಂಬುದು ನಮ್ಮ ಹೆಮ್ಮೆ. ಇಲ್ಲಿಯವರೆಗೆ ಪುತ್ತೂರಿನ ಪರಿಸರದಲ್ಲಿ ಮಾತ್ರವಲ್ಲದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಯಾವುದೇ ಒಬ್ಬ ಸಿಬ್ಬಂದಿ ವರ್ಗದವರಿಗೆ ಬಗ್ಗೆ ಒಂದೇ ಒಂದು ದೂರುಗಳು, ಆರೋಪಗಳು ಇಲ್ಲದೆ ಈ ಸಂಸ್ಥೆ ಎಲ್ಲ ವರ್ಗದ ಜನತೆಗೆ ವಿದ್ಯಾಭ್ಯಾಸವನ್ನು ನೀಡ್ತಾ ನಮ್ಮ ಅತ್ಯುತ್ತಮವಾದ ಅಂಕಗಳು, ಅತ್ಯುತ್ತಮವಾದ ಫಲಿತಾಂಶ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಎಲ್ಲ ರೀತಿಯಲ್ಲಿ ಉತ್ತಮವಾದ ಅಥ್ಲೆಟ್ಗಳನ್ನು ಎಲ್ಲವನ್ನು ಸೃಷ್ಟಿಸಿಕೊಂಡು ಬಂದಿದೆ. ಇವತ್ತಿಗೂ ಸಹ ಅದನ್ನು ಕಾಯ್ದುಕೊಂಡು ಬಂದಿದೆ. ಯಾವುದೊಂದು ಸಣ್ಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೊಂದು ಹೊರಗಿನ ಶಕ್ತಿಗಳು ನಮ್ಮ ಸಂಸ್ಥೆಯ ಬಗ್ಗೆ ದೋಷಾರೋಪ, ಯಾವುದು ಜಾಲತಾಣಗಳಲ್ಲಿ ಕೆಲವೊಂದು ಬಹಳ ಕೆಟ್ಟ ರೀತಿಯಲ್ಲಿ ಆರೋಪಣೆ ಮಾಡ್ತಿರುವಂಥದ್ದು ಇತ್ತೀಚೆಗೆ ನಮ್ಮ ಗಮನಕ್ಕೆ ಬಂತು. ಅದರ ಬಗ್ಗೆ ನಾವು ಇವತ್ತು ಈ ಸಭೆಯನ್ನು ಕುರಿತು ಈ ಸಭೆಯನ್ನು ಕರೆದಿದ್ದೇವೆ. ಇವತ್ತಿನವರೆಗೆ ಅಂಥದ್ದು ಯಾವುದೇ ಕಂಪ್ಲೇಂಟ್ ನಮ್ಮಲ್ಲಿಲ್ಲ. ನಮ್ಮ ಎಲ್ಲ ಉಪನ್ಯಾಸಕರು ಸಹ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಇದು ಮಾಡ್ತಾ ಇದ್ದೇವೆ. ನಿನ್ನೆ ಬೆಳಗ್ಗೆ ನಮ್ಮ ಹೆಮ್ಮೆಯ ಶಾಸಕರು ಸಭೆ ನಡೆಸಿ ಎಲ್ಲ ಉಪನ್ಯಾಸಕ ವರ್ಗದವರಿಗೆ ಪುನೊಮ್ಮೆ ಮನವರಿಕೆ ಮಾಡಿದ್ದಾರೆ. ನಾವು ಇವತ್ತು ಬಹಳ ಮುಖ್ಯವಾದ ಉದ್ದೇಶ, ಇವತ್ತು ಇಂದಿನವರೆಗೆ ಹಾಗೂ ಇನ್ನು ಮುಂದೆ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ವಿದ್ಯಾಭ್ಯಾಸ, ಸುರಕ್ಷತೆ ಎಲ್ಲವನ್ನು ನೀಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಮ್ಮಲ್ಲಿ ಒಂದು ಅರಿಕೆ ಏನಂದರೆ, ಯಾವುದೇ ಸಂಸ್ಥೆಗಳವರು ಅಥವಾ ಸಂಘಟನೆಯವರು ವಿದ್ಯಾರ್ಥಿಗಳಲ್ಲಿ, ಯಾಕೆಂದರೆ ಅವರು 16 ವರ್ಷಕ್ಕಿಂತ ಸಣ್ಣ ಮುಗ್ಧ ವಿದ್ಯಾರ್ಥಿಗಳು, ಅವರಲ್ಲಿ ಯಾವುದೇ ರೀತಿಯ ಕೆಟ್ಟ ಭಾವನೆಯನ್ನು ಕೆರಳಿಸದೆ ಇಂಥ ಯಾವುದೇ ರೀತಿಯ ಘಟನೆಗಳು ಅವರ ಗಮನಕ್ಕೆ ಬಂದಲ್ಲಿ ದಯವಿಟ್ಟು ನಮ್ಮ ಗಮನಕ್ಕೆ ತಂದರೆ ನಾವು ಪೋಷಕರನ್ನು ಕರೆಸಿ, ಇಲ್ಲಿಯವರೆಗೆ ನಾವು ಹಲವಾರು ಸಣ್ಣ ಪುಟ್ಟ ಘಟನೆಗಳಾದ ಸಂದರ್ಭದಲ್ಲಿ ಪೋಷಕರನ್ನು ಕರೆಸಿ ಅವರಿಗೆ ಮಾರ್ಗದರ್ಶನ ನೀಡಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇಂಥ ಸಣ್ಣ ಪುಟ್ಟ ಘಟನೆಗಳನ್ನು ನಾವು ಸಂಸ್ಥೆಯ ಒಳಗೆ ಪರಿಹರಿಸ್ತೇವೆ. ನಮ್ಮಲ್ಲಿಯೇ ಹೊರಗೆ ಕೊಂಡೋಗದಾಗೆ ಮಕ್ಕಳಲ್ಲಿಯೇ ಇಂಥದ್ದನ್ನು ಮಕ್ಕಳ ಪೋಷಕರು ಮತ್ತು ಮಕ್ಕಳಲ್ಲಿ ಅಥವಾ ನಮ್ಮ ಹೈಸ್ಕೂಲ್ ಮತ್ತು ಕಾಲೇಜ್ ಅದರಲ್ಲಿ 2 ಕಡೆ ಓಪನಿಂಗ್ ಇದೆ. ಪೂರ್ವ ಭಾಗದಲ್ಲಿ ಒಂದು ಕಟ್ಟಡ ಕೆಲಸ ಓಪನಿಂಗ್ ತಾತ್ಕಾಲಿಕವಾಗಿ ಮಾಡಿದ್ದಾರೆ. ಮಕ್ಕಳು ಮತ್ತು ಇತರರು ಅದಕ್ಕೆ ಅನಾಯಾಸವಾಗಿ ಬರ್ತಾ ಇದ್ದಾರೆ. ಮತ್ತೆ ಪಶ್ಚಿಮ ಭಾಗದಲ್ಲಿ ಒಂದು 31 ಲಕ್ಷದ ಹೈಸ್ಕೂಲ್ನ ಬಿಲ್ಡಿಂಗ್ ಆಗ್ತಾ ಇದೆ. ಅಲ್ಲಿಗೆ ಲಾರಿಗಳು ಕಾಮಗಾರಿ ಬರ್ತಾ ಇದೆ. ಹಾಗೆ ಗೇಟ್ ಹಾಕುವಂತ ವ್ಯವಸ್ಥೆ ಈಗ ಇಲ್ಲ. ಮುಂದೆ ಈಗ ಅದರ ತಕ್ಷಣ ಅದನ್ನು ವ್ಯವಸ್ಥೆ ನಾವು ಮಾಡ್ತೇವೆ. ಯಾಕಂದ್ರೆ ನೀವು ಹೇಳಿದ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಯಾವುದೇ ವೆಹಿಕಲ್ಗಳು ನಮ್ಮ ಆವರಣದ ಒಳಗೆ ಪ್ರವೇಶಿಸುವ ಮಾಡ್ತೇವೆ. ಪ್ರಾಬ್ಲಮೇ ಇಲ್ಲ. ಇನ್ನೊಂದ್ಸರಿ ಈಗ ವಿದ್ಯಾರ್ಥಿಗಳ ಮಧ್ಯೆ ಏನಾದರೂ ಸಣ್ಣ ಪುಟ್ಟ ಬರುವುದೇ ಇಲ್ಲ ಅಂತ ಹೇಳಿಕಾಗ ಬರ್ತದೆ, ಹಿಂದೆ ಬಂದಿರ್ಬೋದು. ಆದರೆ ತುಂಬಾ ಅಪಾಯ ಅಂತ ಹೇಳಿದ್ರೆ ಇದನ್ನ ಕಮ್ಯುನಲ್ ನೆಲೆಯಲ್ಲಿ ಡಿವೈಡ್ ಮಾಡುವಂತ ಕೆಲಸ ಆಗ್ತಾ ಉಂಟು ಅನ್ನೋದು ಈಗ ಸ್ಪಷ್ಟ. ಈಗ ಕಾಲೇಜಿನಲ್ಲಿ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳು ನಮಗೆ ಸಮಾನ. ಪ್ರಾಂಶುಪಾಲರಿಗೂ ಹಾಗೂ ನಮ್ಮ ಸಮಿತಿ ಅವರು ವಿದ್ಯಾರ್ಥಿನಿ ಅಂತ ಹೇಳುದು. ಅವರ ಕಲಿವಿಕೆ ಉಂಟಲ್ಲ, ಅದರ ಜೊತೆಗೆ ಅವರ ಮಾನ ಪ್ರಾಣ ರಕ್ಷಣೆ ಕೂಡ ಆಗುತ್ತದೆ ಪ್ರಾಂಶುಪಾಲರು ಮತ್ತು ಸಂಸ್ಥೆದಾಗಿರುತ್ತೆ. ಹಾಗಾಗಿ ಅದರ ಬಗ್ಗೆಯೂ ಕಾಳಜಿ ವಹಿಸ್ತಾರೆ ಪ್ರಾಂಶುಪಾಲರು. ಈಗ ಇಂಥ ಅಹಿತಕರ ಘಟನೆ ಅವರು ಅಪ್ರಾಪ್ತರು. ಈಗ ಇಡೀ 18 ವರ್ಷ ಒಳಗಿನವರೇ PUC. ಅದು ಈಗ ಘಟನೆ ನಡೆದಕ್ಕೆ ಫಸ್ಟ್ PUC ವಿದ್ಯಾರ್ಥಿ. ಅವರು ಏನೋ ಒಂದು ಅವರೊಳಗೆ ಆಗ್ತದೆ, ಜಗಳ ಆಗ್ತದೆ, ಮುಗ್ಲು ಆಗ್ತಿತ್ತು. ಈಗ ತಾವೇ ಹೇಳಿದಾಗೆ ಅದಕ್ಕೆ ಹೊರಗಿನ ಕೆಲವು ಅದು ಮಧ್ಯ ಸಂಘಟನೆ ಇರ್ಬೋದು ಅಥವಾ ಇತರ ಸಂಘಟನೆ ಇರ್ಬೋದು, ಅವರಿಗೆ ಅದರ ಪ್ರಚೋದನೆ ಕೊಟ್ಟ ಕೂಡಲೇ ಅವರು ಅದರಲ್ಲಿ ಮುಂದುವರಿತು. ನಿಜವಾಗಿ ವಿದ್ಯಾರ್ಥಿಗಳ ಮಟ್ಟದಲ್ಲಿ ಇರ್ತಿದ್ರೆ ಅದು ಮುಂದುವರಿತಿರ್ಲಿಲ್ಲ. ಈ ಪ್ರಚೋದನೆ ಅವರಿಗಿಂತ ಸಿಕ್ಕಿದ ಕಾರಣ ಮಕ್ಕಳು ಏನಾಗ್ತದೆ, ಒಂದು ಪ್ರಶ್ನೆ ಬರ್ತದೆ. ಆ ರೀತಿಯಾಗಿ ಮುಂದುವರಿತು ಹೊರತು ಮತ್ತೆ ಅದು ದೊಡ್ಡದಾದ ವಿಷಯ ಅಲ್ಲ. ಅದನ್ನು ಯಾರು ಬಗೆಹರಿಸಬೇಕು ಹೇಳಿದ್ರೆ ಪ್ರಾಂಶುಪಾಲರು ಮತ್ತು ಅಲ್ಲಿಯ ಅಭಿವೃದ್ಧಿ ಸಮಿತಿ ಬಗೆಹರಿಸಬೇಕು. ಅದಕ್ಕೆ ಪೊಲೀಸ್ ಎಂಟ್ರಿ ಆಗದಾಗೆ ನೋಡಿಕೊಡುವುದು ನಮ್ಮ ಜವಾಬ್ದಾರಿ. ಆದ್ರೆ ಏನೋ ಮೊನ್ನೆ ಅದು ಮುಂದುವರಿಯಿತು, ಅದು ಆರಕ್ಷಕ ಠಾಣೆಗೆ ಹೋಯಿತು. ಅಪ್ರಾಪ್ತರು ಅವರಿಗೆ ಅದು ಗೊತ್ತಿರಲಿಲ್ಲ. ಹಾಗಾಗಿ ನಾವು ಕೂಡ ಯಾರ ಮೇಲೆ ಅದು ದೊಡ್ಡ ಕೇಸ್ ಆಗುವಂತ ವಿನಂತಿ ಮಾಡಿದ್ದೇವೆ ಇಲಾಖೆ. ಯಾಕೆ ಹೇಳಿದ್ರೆ ಅವರಿಗೆ ಗೊತ್ತಿರಲಿಲ್ಲ. ಅವರು ಮತ್ತೆ ಏನಾದ್ರು ಒಂದು ಕೇಸ್ಗಳಾದ್ರೆ ಮುಂದೆ ಅವರ ಭವಿಷ್ಯ ತೊಂದರೆ ಆಗ್ತದೆ. ಹಾಗಾಗಿ ಮತ್ತೆ ಕಾಲೇಜಿನಲ್ಲಿ ಯಾವುದೇ ಏನು ರೂಲ್ಸ್ಗಳು, ನಿಯಮಗಳು
ಯಾವುದೇ ಮತದವರಿಗೆ ಹೀಗೆ ಅದೆಲ್ಲ ಇಲ್ಲ. ಸಮಯ ಎಲ್ರಿಗೂ ಒಂದೇ ಸಮಯಕ್ಕೆ ಶುರುವಾಗಿ ಒಂದೇ ಸಮಯಕ್ಕೆ ಮುಗಿಯುವುದು, ಒಂದೇ ರೀತಿಯ ಶಿಕ್ಷಣ. ಮತ್ತೆ ಅವರವರ ಕಲಿವಿಗೆ ಸರಿಯಾಗಿ ಅವರಿಗೆ ಸ್ಕಾಲರ್ಶಿಪ್ ಇತ್ಯಾದಿಗಳು ಸಿಗ್ಬೋದು. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಭೇದ ಭಾವಗಳಿಲ್ಲ.